ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿಯ ವತಿಯಿಂದ ಕೊರೋನಾ ವಾರಿಯರ್ಸ್ಗಳಾದ ಪತ್ರಕರ್ತರು ಗ್ರಾಮ ಪಂಚಾಯತ್ ಕಚೇರಿಗೆ ಹಾಗೂ ಪೊಲೀಸ್ ಠಾಣೆಗೆ ಆಕ್ಸಿಮೀಟರ್ ಹಾಗೂ ಫೇಸ್ ಶೀಲ್ಡ್ ವಿತರಿಸುವ ಮೂಲಕ ಸಂಸ್ಥೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದೆ. ಈ ಸರಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ವೈ ಸುಧೀರ್ ಕುಮಾರ್, ಅನಿವಾರ್ಯವಾಗಿ ಕರ್ತವ್ಯ ನಿರ್ವಹಿಸಲೇಬೇಕಾದ ಸ್ಥಿತಿಯಲ್ಲಿರುವವರು ಪತ್ರಕರ್ತರು. ಅವರ ಸಮಸ್ಯೆಗೆ ಸರ್ಕಾರ ಕೂಡ ಈವರೆಗೆ ಸ್ಪಂದಿಸಿಲ್ಲ. ಆ ನಿಟ್ಟಿನಲ್ಲಿ ಆರಂಭಿಕವಾಗಿ ನಾವು ಅಗತ್ಯ ಕೊರೋನಾ ಮಾಪನ ಪರಿಕರವನ್ನು ಅವರಿಗೆ ಒದಗಿಸಿದ್ದೇವೆ. ಮುಂದಿನ ದಿನಗಳಲ್ಲೂ ಅವರ ಕಷ್ಟಗಳಿಗೆ ಸ್ಪಂದಿಸುವ ಭರವಸೆಯನ್ನ ವ್ಯಕ್ತಪಡಿಸಿದರು. ಅಂತ ಸಮಯದಲ್ಲಿ ಈ ಪತ್ರಕರ್ತರು ಹಾಗೂ ಆರ್ಥಿಕವಾಗಿ ಅವರು ಈ ಒಂದು 2 ವರ್ಷದಿಂದ ಸಂಕಷ್ಟದಲ್ಲಿರುವಂಥವರು. ಆದ್ದರಿಂದ ಅವರ ಆರೋಗ್ಯದ ಹಿತದೃಷ್ಟಿಯಿಂದಾಗಿ ಪಡುಬಿದ್ರಿ ಸಹಕಾರಿ ಸಂಸ್ಥೆಯು ಪತ್ರಕರ್ತರಿಗೆ ಒಂದು ಆಕ್ಸಿಮೀಟರ್ ಹಾಗೂ ಮುಖಕ್ಕೆ ನಮ್ಮ ಮಾಸ್ಕ್ನೊಂದಿಗೆ ಫೇಸ್ ಶೀಲ್ಡನ್ನು ಉಪಯೋಗಿಸಿದರೆ ರೋಗ ಹರಡಕ್ಕೆ ಬಹಳ ತಡೆ ಉಂಟಾಗುತ್ತದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಜಯಕರ್ ಶೆಟ್ಟಿ ಇಂದ್ರಾಳಿ, ರವಿ ಶೆಟ್ಟಿ, ನಿಶ್ಮಿತಾ, ಗಿರೀಶ್ ಪಲಿಮಾರು, ಶಿವರಾಮ್ ಶೆಟ್ಟಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.